2026 ಸೋಮವಾರದವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕೂಡ ಆದರದ ಸ್ವಾಗತ ಬಯಸುವ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ತುಮಿನಾಡು ಕುಂಜತ್ತೂರು. Yes, team ready? Yes, ಪಂದ್ಯಾಕೂಟದ ಫೈನಲ್ ವಿಭಾಗದ ಪ್ರಥಮ ಸುತ್ತಿನ ಪ್ರಥಮ ರೈಡ್ ಬಾರಿ ಚಾಮುಂಡೇಶ್ವರಿ ಪಾವೂರ್ ಜರ್ಸಿ ನಂಬರ್ 2 ಈ ಬಾರಿ ದಾಳಿಯಲ್ಲೇ ಚಾಮುಂಡೇಶ್ವರಿ ಪಾವೂರ್ ಜೊತೆ ಫ್ರೆಂಡ್ಸ್ ಗರುಡ ತುಮಿನಾಡು ಈ ಎರಡು ತಂಡಗಳ ನಡುವೆ ಇದೀಗ ಫೈನಲ್ ಅನಾಹನಿ. ಬಹಳ ಕುತೂಹಲಕಾರಿಯಾದ ಪಂದ್ಯಾಕೂಟ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ ಇದೀಗ ವೀರ ಯೋಧ ಫ್ಯಾನ್ಸ್ ಅರ್ಪಿಸುವ ಜಫನ್ ಟ್ರಾಫಿ 2026 ಈ ಟ್ರಾಫಿಯ ಚಾಂಪಿಯನ್ ಪಟ್ಟಕ್ಕೆ ಏರುವವರು ಯಾರೆಂದು ಡಿಸೈಡ್ ಆಗುವ ಪಂದ್ಯಾಟ. ನಿನ್ನೆ ತಡರಾತ್ರಿ 10 ಗಂಟೆಗೆ ಪ್ರಾರಂಭವಾದ ಈ ಪಂದ್ಯಾಕೂಟ ಇದೀಗ 9 ಗಂಟೆಗೆ ಬಂದು ನಿಂತಿದೆ. ಚಂದ್ರನ ಬೆಳಕಿನಿಂದ ಸೂರ್ಯನ ಬಿಸಿಲಿನವರೆಗೆ ಈ ಪಂದ್ಯಾಕೂಟ ಫೈನಲ್ ಹಂತದ ಫೈನಲ್ ಪಂದ್ಯಾಟ ಇದೀಗ ಪ್ರಸ್ತುತ ಚಾಮುಂಡೇಶ್ವರಿ ಪಾವೂರ್ ಕಡಿದಾಟಿಗ ಜರ್ಸಿ ನಂಬರ್ 6 ದಾಳಿಯಲ್ಲೇ ಈ ಬಾರಿ ಒಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ. ಎಸ್, ಖಾತೆ ಓಪನ್ ಆಗಿದೆ. ಚಾಮುಂಡೇಶ್ವರಿ ಪಾವೂರ್ ಕಡೆಗೆ ಒಂದು ಅಂಕದ ಸೇರ್ಪಡೆಯಾಗಿದೆ. ಈ ಬಾರಿ ಫ್ರೆಂಡ್ಸ್ ಗರುಡ ಕಡೆ ದಾಳಿಗ 9 ಅಂತ ಹೇಳುವಾಗಲೇ ಲೆಫ್ಟ್ ಆಗಿದೆ ನೋಡಿ. ಈ ಬಾರಿ ಬಂಧುಗಳ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಎಸದ ರೀತಿಯಲ್ಲಿ ಇತ್ತ ಕಡೆ ನಿರ್ಣಾಯಕರ ವಿಭಾಗದಲ್ಲಿ ಕಾಣುವಂತ ಮಿಸ್ಟರ್ ಅಫಿಷಿಯಲ್ ಪಂದ್ಯದ ಮೇನ್ ರೆಫ್ರಿಯಾಗಿ ಪಂದ್ಯಾಟದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ರೋಶು. ಪ್ರಸ್ತುತ ಈ ಪಂದ್ಯಾಟಕ್ಕಾಗಿ ದುಬೈಯಿಂದ ಇಲ್ಲಿ ತನಕ ಆಗಮಿಸಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ನಿರ್ಣಾಯಕರಾಗಿ ಆಗಮಿಸಿದ್ದಾರೆ ಮಿಸ್ಟರ್ ರೋಶು ಫ್ರಮ್ ದುಬೈ. ಥ್ಯಾಂಕ್ ಯು. ತೀರ್ಪುಗಾರಿಕೆಗೆಲ್ಲ ತೀರ್ಪುಗಾರಕರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಪಂದ್ಯಾಕೂಟದ ಅಂತಿಮ ಘಟ್ಟದಲ್ಲಿ ಇದೀಗ ನಾವಿದ್ದೇವೆ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ ನೋಡಿ. ಚಾಮುಂಡೇಶ್ವರಿ ಪಾವೂರ್ ಕಡೆಗೆ 3 ಅಂಕದ ಸೇರ್ಪಡೆ, 3-0. ಬಿರುಸಿನ ದಾಳಿಯಲ್ಲ ಈ ಬಾರಿ ಜರ್ಸಿ ನಂಬರ್ 9 ಚಾಮುಂಡೇಶ್ವರಿ ಪಾವೂರ್. ಎಸ್, ದಾಳಿಯಲ್ಲ ಈ ಬಾರಿ ಜರ್ಸಿ ನಂಬರ್ 9. ಸದರತಿಯಲ್ಲಿ ಓರ್ವ ಗಣ್ಯ ವ್ಯಕ್ತಿ ಈ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ ಮಿಸ್ಟರ್ ಬಿಸುಲಿನ ಗಾವಿನಲ್ಲೇ ಇದೀಗ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಶ್ರೀಯುತ ಕರ್ನಾ ತಲಪಾಡಿ ಶ್ರೀಯುತರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತರೊಮ್ಮೆ ವೇದಿಕೆಗೆ ಬನ್ನಿ ಅಂತ ಚಪ್ಪಾಳೆ ಬರಲಿ ಶ್ರೀಯುತರಿಗೆ. ಮಿಸ್ಟರ್ ಕರ್ನಾ ತಲಪಾಡಿ ಈ ಒಂದು ಕ್ರೀಡಾಕೂಟ ವೇಗದಲ್ಲೇ ದಾಳಿಯಲ್ಲ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ತಂಡಪರ ಆಟಗಾರ, ಬಿರುಸಿನ ವೇಗದ ಆಟಗಾರ, ಸೂಪರ್ ಟ್ಯಾಕಲ್ ಕೂಡ ಹೊಣಿದೆ, ಡೂ ಆರ್ ಡೈ ರೈಡ್ ಆಗಿದೆ. ಈ ಬಾರಿ ಬಂಧನದ ಭೀತಿಯಲ್ಲೇ ಇಲ್ಲ, ಟ್ಯಾಕಲ್ ಬಂಧನವಾಗಿದೆ ನೋಡಿ ಚಾಮುಂಡೇಶ್ವರಿ ಪಾವೂರ್ ಕಡೆ ಆಟಗಾರ ಜರ್ಸಿ ನಂಬರ್ 6. ಫಸ್ಟ್ ಟೈಮ್ ಔಟ್ ಟೀಮ್ ಗರುಡ. 4-2 in favor of ಚಾಮುಂಡೇಶ್ವರಿ ಪಾವೂರ್. ಪಂದ್ಯಾಕೂಟದ ಕಾವು ಇನ್ನೇನೋ ಪ್ರಾರಂಭ ಆಗಲಿದೆ ನೋಡಿ. 4-2 in favor of ಚಾಮುಂಡೇಶ್ವರಿ ಪಾವೂರ್.
ಬೆಂಕಿ ಹೊತ್ತು ಉರಿಯಲು ಬಾಕಿ ನೋಡಿ ಬಂತು ಕಲ. ಸೂರ್ಯನ ಬೆಳಕು ಒಂದು ಕಡೆಯಾದರೆ ಮತ್ತೊಂದು ಕಡೆಗೆ ಅಲ್ಲಿ ಆಟಗಾರರ ಚೇತರಿಕೆಯ ಆಟ. ಆಟಗಾರರ ಚೇತರಿಕೆಯ ಆಟ, ಹದ್ದಿನ ಗಣ್ಣಿನ ತೀರ್ಪುಗಾರಿಕೆ. ಇದು ಫೈನಲ್ ಪಂದ್ಯಾಟ. ತುಮಿನಾಡಿನ ಮಣ್ಣಿನಲ್ಲೇ ಇದೀಗ ಪ್ರಸ್ತುತ ವೀರ ಯೋಧ ಫ್ಯಾನ್ಸ್ ಅರ್ಪಿಸುವ ಜವನ್ ಟ್ರಾಫಿ 2026 ಇದರ ಚಾಂಪಿಯನ್ ಪಟ್ಟಕ್ಕೆ ಇರುವಂತಹ ತಂಡಗಳ ಮಧ್ಯ ಸೆಣಸಾಟ. ದಾಳಿಯಲ್ಲಿ ಮತ್ತೆ ಫ್ರೆಂಡ್ಸ್ ಗರುಡ ತಂಡದ ಆಟಗಾರ ಜೆರ್ಸಿ ನಂಬರ್ 3 ಉತ್ತಮವಾದ ರೈಡಿನತ್ತ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಈ ಬಾರಿ 3-4 ಒಂದು ಅಂಕದ ಮುನ್ನಡೆಯಲ್ಲೇ ಚಾಮುಂಡೇಶ್ವರಿ ಪಾವೂರ್. ಬಿರುಸಿನ ದಾಳಿಯಲ್ಲೇ ಮತ್ತೆ ಚಾಮುಂಡೇಶ್ವರಿ ಪಾವೂರ್ ಪರಾಟಗಾರ. ಜೆರ್ಸಿ ನಂಬರ್ 2 ಉತ್ತಮವಾದ ದಾಳಿಗಾರ. ಕಳೆದ ಪಂದ್ಯಾಟವನ್ನೇ ಎಲ್ಲ ವೀಕ್ಷಿಸಿರಬಹುದು. ಎಂತಹ ಪಂದ್ಯಾಕೂಟ ಟೈ ಆಗಿದ್ದು 5 ಸೂಪರ್ ರೈಡ್ನಲ್ಲಿ ಕೂಡ ಉತ್ತಮವಾದ ಪ್ರದರ್ಶನವನ್ನೇ ನೀಡಿ ಫೈನಲ್ ಹಂತಕ್ಕೆ ಬಂದಂತಹ ತಂಡ ಚಾಮುಂಡೇಶ್ವರಿ ಪಾವೂರ್. 3-4 in favor of ಚಾಮುಂಡೇಶ್ವರಿ ಪಾವೂರ್. 3-4 ಪ್ರಸ್ತುತ ದಾಳಿಯಲ್ಲೇ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲೇ ಜೆರ್ಸಿ ನಂಬರ್ 9 ಚಾಮುಂಡೇಶ್ವರಿ ಪಾವೂರ್ ತಂಡದ ಪರವಾಗಿ ಆಟಗಾರ. ಈ ಬಾರಿ ಬಂಧನದ ಭೀತಿಯಲ್ಲೇ ಬಂಧನವಾಗಿದೆ ನೋಡಿ. ಬಿರುಸಿನ ಆಟಗಾರನ ಏಕಾಗ್ರತೆಯಲ್ಲಿ ವಿಫಲತೆ ಕಂಡಿದೆ ನೋಡಿ ಬಂಧುಗಳ. 4-4 ಸಮಬಲದ ಹೋರಾಟ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ. 4-4 ಸಮಬಲದ ಹೋರಾಟ. ಒಂದು ಕಡೆ ಚಾಮುಂಡೇಶ್ವರಿ ಪಾವೂರ್ ಆದರೆ ಮತ್ತೊಂದು ಕಡೆಯಲ್ಲೇ ಫ್ರಾನ್ಸ್ ಗರುಡ ತುಮಿನಾಡು. ಈ ಎರಡು ತಂಡಗಳ ನಡುವೆ ಫೈನಲ್ ಕಾದಾಟ. ಏಕಾಗ್ರತೆಯ ದಾಳಿಯಲ್ಲೇ ಮತ್ತೆ ಸುಮುಖ. ಜೆರ್ಸಿ ನಂಬರ್ 1 ಮೂರನೇ ಥರ್ಡ್ ರೈಡ್ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲೇ ಮತ್ತೋರ್ವ ಬಲಾಢ್ಯ ಆಟಗಾರ ಜೆರ್ಸಿ ನಂಬರ್ 3. ಟೀಮ್ ಗರುಡ ಕಡೆಯಿಂದ ದಾಳಿಗೆ ಪ್ರತಿದಾಳಿಯಾಗುತ್ತಾ ಮತ್ತೆ ಬಂಧನ. ಜೆರ್ಸಿ ನಂಬರ್ 3 ಬಂಧನವಾಗಿದೆ ಬಂಧುಗಳ. ಬಂಧನದ ಭೀತಿಯಲ್ಲೇ ಬಿಸಿಲಿನ ಕಾವು ಎಷ್ಟು ಜೋರಾಗಿದೆಯೋ ಅಷ್ಟೇ ಜೋರಲ್ಲೇ ಫೈನಲಿನ ಕಾವು ಕೂಡ ಜಾಸ್ತಿ ಆಗಿದೆ ಬಂಧುಗಳ. ಗಮನಿಸಿ, ಅಂಕಗಳು ಬಹುತೇಕ ಏನೂ ಇಲ್ಲ. ಒಂದಕ್ಕೊಂದು ವಿಭಿನ್ನ ಶೈಲಿಯಲ್ಲೇ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ತಂಡದ ಮತ್ತೋರ್ವ ಆಟಗಾರನ ಬಂಧನವಾಗಿದೆ. 5-5 ಸಮಬಲದ ಹೋರಾಟ. ಈ ಬಾರಿ ಮತ್ತೆ ಟೈ. ಸಮಬಲದ ಹೋರಾಟದಲ್ಲ ಇದೀಗ ಪ್ರಸ್ತುತ ಫೈನಲ್ ಪಂದ್ಯಾಟ ನಡೀತಾ ಇದೆ. ಬಿರುಸಿನ ದಾಳಿಗಾರರು ಎಲ್ಲ ನಿಧಾನಗತಿಯಲ್ಲ ಚಾಣಕ್ಯದಿಂದ ಆಟ ಆಡ್ತಿದ್ದಾರೆ. ಯಾಕೆಂದರೆ ಇದು ಪಂದ್ಯಾಟ ಫೈನಲ್ ಆಗಿರುತ್ತದೆ. ಮತ್ತೆ ದಾಳಿಯಲ್ಲೇ ಜೆರ್ಸಿ ನಂಬರ್ 6 5-5 ಸಮಬಲದ ಹೋರಾಟ. ಬಿರುಸಿನ ದಾಳಿಯಲ್ಲೇ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ಕಡೆ ಬೋನಸ್ಸಿಗಾಗಿ ಪರದಾಟ. ಎಫ್ಟಿ ರೈಡ್. ಈ ಬಾರಿ ಟೀಮ್ ಗರುಡ ಜೆರ್ಸಿ ನಂಬರ್ 9 ಕಾಲಪ್ಪ. ಪಂದ್ಯಾಕೂಟದಲ್ಲಿ ಹಲವಾರು ಪ್ರತಿಭೆಗಳು ಭಾಗವಹಿಸಿದ ಊರ ಹಲವಾರು ಪ್ರತಿಭೆಗಳು ಭಾಗವಹಿಸಿರುವಂತಹ ಕ್ರೀಡಾಕೂಟ ಇದಾಗಿದೆ. ತುಮಿನಾಡಿನ ಮೈದಾನದಲ್ಲ ಇದೀಗ ಪ್ರಸ್ತುತ ಪಂದ್ಯಾಕೂಟ. ಹೆಸರಾಂತ ಆಟಗಾರರ ಪೈಕಿ ಅನೇಕ ಸ್ಟಾರ್ ಪ್ಲೇಯರ್ಸ್ಗಳು ಬಂದು ಆಡಿ ಹೋದಂತಹ ಮೈದಾನವಾಗಿದೆ.
ಸರಿಸುಮಾರು 21 ತಂಡಗಳಲ್ಲಿ ಭಾಗವಹಿಸಿದ್ದು. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್, ಮಾಡು ಇಲ್ಲವೇ ಮಡಿ. ಎಸ್ ದಾಳಿಯಲ್ಲ ಈ ಬಾರಿ ಜರ್ಸಿ ನಂಬರ್ 2 ಟೀಮ್ ಗರುಡ ಪರ ಆಟಗಾರನ ಬಂಧನ. ವಾವ್, ವಾಟ್ ಅ ಮ್ಯಾಚ್, ವಾಟ್ ಅ ಫ್ಯಾಂಟಾಸ್ಟಿಕ್ ಬಂಧನವಾಗಿದೆ ನೋಡಿ. ಥರ್ಡ್ ರೈಟ್ ಮತ್ತೆ ಡೂ ಆರ್ ಡೈ ರೈಟ್. 5-6 1 ಅಂಕದ ಮುನ್ನಡೆಯಲ್ಲ ಚಾಮುಂಡೇಶ್ವರಿ ಪಾವೂರ್. ಇದು ಫೈನಲ್ ಪಂದ್ಯಾಟ. ಯಾವುದೇ ಕ್ಷಣಗಳಲ್ಲಿ ಬೇಕಾದರೆ ಅಂಕಪಟ್ಟಿಗೆಲ್ಲ ಬದಲಾವಣೆಯಾಗಬಹುದು. ಎಸ್, ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಚಾಮುಂಡೇಶ್ವರಿ ಪಾವೂರ್ ಕಡೆಗೆ. ಎಸ್, ಬಿರುಸಿನ ದಾಳಿಯಲ್ಲಿ ಮತ್ತೆ ಪ್ರಿನ್ಸ್ ಗರುಡ ಜರ್ಸಿ ನಂಬರ್ 5. ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಆಟ. ಬಿರುಸಿನ ದಾಳಿಯಲ್ಲಿ ಎಸ್ ಸೆಕೆಂಡ್ ಟೈಮ್ ಔಟ್ ಚಾಮುಂಡೇಶ್ವರಿ ಪಾವೂರ್. ಎಸ್, ದುರ್ಗ ಚಾಮುಂಡೇಶ್ವರಿ ಪಾವೂರ್ ತಂಡಕ್ಕೆ ಟೈಮ್ ಔಟ್ ಮುಗಿದಿದೆ. ತಂಡಗಳು ಗಮನಿಸಿ, ಕ್ಯಾಪ್ಟನ್ ಪ್ಲೀಸ್ ನಾಟ್. ತಮ್ಮ ಟೈಮ್ ಔಟ್ ಮುಗಿದಿರುತ್ತದೆ. 7-5 ಇನ್ ಫೇವರ್ ಆಫ್ ಚಾಮುಂಡೇಶ್ವರಿ ಪಾವೂರ್. 7-5 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ಮತ್ತೆ ದಾಳಿಯಲ್ಲಿ ಒಂದು ನಮ್ಮ ಜಸಿದಾರ್ಯ. ಓಹೋ, ಸುಮುಖ ಜಿಂಕೆಯ ಜಿಗಿತದಲ್ಲೇ ಹುಲಿಯ ಬೇಟೆಯಲ್ಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನೋಡಿ ಸುಮುಖ. ಎಸ್, ಚಾಣಕ್ಯನ ಆಟ, ಬಿರುಸಿನ ವೇಗ. ಎಸ್, ಮಧ್ಯಂತರ ವೇಳೆಯಲ್ಲೇ ಅಂಕಣ ಬದಲಾವಣೆ. ತಂಡದ ಮೊತ್ತ 7-5 ಇನ್ ಫೇವರ್ ಆಫ್ ಚಾಮುಂಡೇಶ್ವರಿ ಪಾವೂರ್. ಎಸ್, ಅಷ್ಟದುದ್ದಕ್ಕೂ ರೋಮಾಂಚನಕಾರಿ ಆಟ ನೋಡಿ. ಪಂದ್ಯಾಕೂಟದ ಮಧ್ಯಂತರ ವೇಳೆಯಾಗಿದೆ. 2 ಅಂಕದ ಮುನ್ನಡೆಯಲ್ಲೇ ಇದೀಗ ಚಾಮುಂಡೇಶ್ವರಿ ಪಾವೂರ್. ಎಸ್, ಬಂಧುಗಳೇ ಗಮನಿಸಿ, ಇದು ಫೈನಲ್ ಪಂದ್ಯಾಟವಾಗಿದೆ. ಇನ್ನು ಆಫ್ ಟೈಮ್ ಅಲ್ಲಿ ಯಾವ ರೀತಿಯ ಚಾತುರ್ಯವನ್ನು ಮೆರೆಯುತ್ತಾರೆ ಎಂದು ನೋಡಲು ವೀಕ್ಷಕರು ಕಾಯ್ತಾ ಇದ್ದಾರೆ. ಯಾಕಂದರೆ ಇದು ಫೈನಲ್ ಪಂದ್ಯಾಟ. ಯಾವುದೇ ಕ್ಷಣದಲ್ಲಿ ಬೇಕಾದರೆ ಆಟದಲ್ಲೇ ಬದಲಾವಣೆ ಆಗಬಹುದು. ಗಮನಿಸಿ, ಯಾವುದೇ ಕ್ಷಣದಲ್ಲಿ ಬೇಕಾದರೆ ಆಟದಲ್ಲೇ ಬದಲಾವಣೆ ಆಗಬಹುದು. ಒಂದಕ್ಕೊಂದು ವಿಭಿನ್ನ ಆಟಗಾರರನ್ನು ಒಳಗೊಂಡಂತಹ 2 ತಂಡ. ಒಂದು ಕಡೆ ಪ್ರಿನ್ಸ್ ಗರುಡ ತುಮಿನಾಡು ಆದರೆ ಮತ್ತೊಂದು ಕಡೆ ಚಾಮುಂಡೇಶ್ವರಿ ಪಾವೂರ್. ಆಹಾ, ಇದು ಸುಮುಖನ ಆಟ. ಈ ಟ್ಯಾಕಲ್ ಮೂಲಕ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಬಂಧುಗಳ. ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ. ದಾಳಿಯಲ್ಲಿ ಮತ್ತೆ ಚಾಮುಂಡೇಶ್ವರಿ ಜಿಂಕೆಯ ಜಿಗಿತ. ಆಹಾ, ಗರುಡನ ಹಾರಾಟ, ಈ ಕಡೆ ಜಿಂಕೆಯ ಜಿಗಿತ. ಎಸ್, ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಎಸ್, ಮತ್ತೋರ್ವ ಆಟಗಾರ ಈ ಬಾರಿ ಪಂದ್ಯಾಕೂಟದಲ್ಲಿ ಅಂಕದ ಬದಲಾವಣೆ. 2 ಅಂಕ ಟೀಮ್ ಗರುಡ. ದೀಪಕ್ ತುಮಿನಾಡು ಇವರ ನೇತೃತ್ವದ ತಂಡ ಟೀಮ್ ಗರುಡ ಮತ್ತೊಂದು 2 ಅಂಕದ ಸೇರ್ಪಡೆಯಾಗಿದೆ. ಇದು what a match, what a fantastic match. ಇದು ತುಮಿನಾಡಿನ ಮಣ್ಣಿನಲ್ಲೇ ಪ್ರಸ್ತುತ ಪಂದ್ಯಾಕೂಟದ ಅಂತಿಮ ಘಟ್ಟ. ಕ್ರೀಡಾಕೂಟದಲ್ಲಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಜರ್ಸಿ ನಂಬರ್ 6 ಚಾಮುಂಡೇಶ್ವರಿ.
7-9 in favor of 7-10. 7-10 in favor of ಚಾಮುಂಡೇಶ್ವರಿ ಪಾವೂರ್. ಎಸ್, ಈ ಕೂಟದಲ್ಲೇ ಅಂಕ ಮುಖ್ಯವಲ್ಲ. ಯಾಕಂದರೆ ಕೆಲವು ಕ್ಷಣಗಳಲ್ಲಿ ಯಾವುದೇ ಕ್ಷಣಗಳಲ್ಲಿ ಬೇಕಾದರೆ ಅಂಕಪಟ್ಟಿಯಲ್ಲಿ ಬದಲಾವಣೆ ಆಗಬಹುದು. ಇಲ್ಲಿ ಅಂತರವಿರೋದು ಕೇವಲ 4 ಅಂಕ ಅಷ್ಟೇ. ಈ ಬಾರಿ ದಾಳಿಯಲ್ಲಿ ಫ್ರೆಂಡ್ಸ್ ಗರುಡ ಪರ ಆಟಗಾರ ಜರ್ಸಿ ನಂಬರ್ 5 ಬಿರುಸಿನ ದಾಳಿಯಲ್ಲಿ ಆಹಾ ಜಿಂಕೆಯ ಜಿಗಿತ, ಬಿರುಸಿನ ದಾಳಿ ನೋಡಿ. ಫೈನಲ್ ಪಂದ್ಯಾಟದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ನೋಡಿ. 1 ನಿಮಿಷ 1 ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ಯಾವ ಕ್ಷಣದಲ್ಲಿ ಬೇಕಾದರೆ ಆಟದ ಚಿತ್ರಣವೇ ಬದಲಾಗಬಹುದು. ಯಾಕಂದರೆ ಇಲ್ಲಿ ನಡೆಯಿರುವ ಪಂದ್ಯಾಟ ಫೈನಲ್. ಇದು ಚಾಂಪಿಯನ್ ಪಟ್ಟಕ್ಕೆ ಏರಲಿರುವ ಒಂದೇ ಒಂದು ಹೆಜ್ಜೆ. ಸಂಪೇರ್ ತೀರ್ಮಾನ ಇದೀಗ 1 ಅಂಕದ ಸೇರ್ಪಡೆಯಾಗಿದೆ. ಎಸ್, ಗಮನಿಸಿ ಆಟಗಾರರ ಗಮನಕ್ಕೆ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಪಂದ್ಯಾಕೂಟದ ಅಂತಿಮ ಕ್ಷಣದಲ್ಲೇ ಇದೀಗ ನಾವಿದ್ದೇವೆ. ಎಲ್ಲ ತಂಡಗಳು ಗಮನಿಸಿ. ಎಸ್, ಥರ್ಡ್ ಅಂಪೈರ್ ಕಾಲ್. ಸಮಯ 9:09 ಸರಿಸುಮಾರು ನಿನ್ನೆ ತಡರಾತ್ರಿ 10 ಪ್ರಾರಂಭವಾದಂಥ ಈ ಪಂದ್ಯಾಕೂಟ ಮರುದಿನ ಬೆಳಿಗ್ಗೆ 10 ಮುಕ್ತಾಯವಾಗಲು ಎಲ್ಲ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು ಇದರ ಸಂಪೂರ್ಣ ಸಹಕಾರದೊಂದಿಗೆ, ಅದಲ್ಲದೆ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ತುಮಿನಾಡು, ಕೃಷ್ಣ ಶಿವಕೃಪಾ, MLA AKM ಅಶ್ರಫ್, ಕಾರ್ತಿಕ್ ಶೆಟ್ಟಿ ಸೊಯ್ಪಕಲ್ಲು ಮಜ್ಬೈಲ್, ಸಾರ್ವಜನಿಕ ಮಹಾಕಾಳಿ ಭಜನಾ ಮಂದಿರ ತುಮಿನಾಡು, ಶೋಭಿತ್ ಪದವು, ಇಲಿಯಾಸ್ ತುಮಿನಾಡ್ ಮೆಂಬರ್ ಆಫ್ ಮಂಜೇಶ್ವರ ಪಂಚಾಯತ್, ಅರ್ಷಾದ್ ವರ್ಕಾಡಿ ಡಿಸ್ಟ್ರಿಕ್ಟ್ ಮೆಂಬರ್, ಸುವಿಧಾ ಇವೆಂಟ್ ಮ್ಯಾನೇಜ್ಮೆಂಟ್, ದೀಕ್ಷಾ ವುಡ್ ಇಂಡಸ್ಟ್ರೀಸ್, ಶ್ರೀಧರ್ ಜೇಟಾ, ದೀಪಕ್ ಮುನ್ನಾ, ಅಮ್ಮ ಮಜಾಲ್, ತ್ರಿನಬ್ ವಿಲೇಜ್ ಬಾರ್ ರೆಸ್ಟೋರೆಂಟ್ ತಚ್ಚನಿ, UT ಫರೀದ್, ಸುಕುಮಾರ್ ಪರಂಗಿಪೇಟ, ವಿತೇಶ್ ಪಾಟ್ನಾ, ಡಾಕ್ಟರ್ ದೀಪ್ತಿ ರಾಣಿ ತುಮಿನಾಡ್, ಮ್ಯಾಗ್ನಸ್ ಸ್ಟೇಡಿಯಂ ಪ್ಲೈವುಡ್ ತಚ್ಚನಿ, ಕೊಂಗೋ HD, ಅಲ್ಬದ್ರಿಯಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಅನು ಡೆಕೋರೇಟ್ ತುಮಿನಾಡು, ಸಂತು ಮಾಲಿಂಗೇಶ್ವರ, ಕಶಿಶ್ ಮಾಲಿಂಗೇಶ್ವರ, ಸ್ಕ್ವಾಡ್ ದೇವಂದ ಬಡವದ ರೀತಿಯಲ್ಲಿ ಸಾಯಿ ತನಿಷ್ಕ್ ಕಣುತೀರ್ಥ. ಅದಲ್ಲದೆ ನಮ್ಮೊಂದಿಗೆ ಅನೇಕ ಗಣ್ಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಸಕಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವೀರಯೋಧ ಫ್ಯಾನ್ಸ್ ತುಮಿನಾಡು ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರಸ್ತುತ ಚಾಮುಂಡೇಶ್ವರಿ ತಂಡದಲ್ಲಿ ಆಡುತ್ತಿರುವಂತಹ ಮಿಸ್ಟರ್ ಸುಮುಖ ಅವರ ತಂದೆಯಾಗಿರುವಂತಹ ಶ್ರೀತ ರಾಜೇಶ್ ಬಾಬಾ, ರಾಜೇಂದ್ರ ಬಾಬಾ, ಶ್ರೀತರಮ್ಮ ವೇದಿಕೆಗೆ ಬನ್ನಿ. ಶ್ರೀತರನ್ನು ಕ್ರೀಡಾ ಬಳಗದ ವೀರಯೋಧ ಫ್ಯಾನ್ಸ್ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಿಸ್ಟರ್ ರಾಜೇಂದ್ರ ಬಾಬಾ, ಒಂದು ಬಾರಿ ವೇದಿಕೆಗೆ ಬನ್ನಿ. ತೀರ್ಮಾನಕ್ಕೆ ಸಿದ್ಧವಾಗಿದೆ. ಕ್ರೀಡಾಂಗಣದ ಅಂತಿಮ ಕ್ಷಣದ ಅಂತಿಮ ತೀರ್ಮಾನಕ್ಕೆ ಇದೀಗ ನೋಡಿ.
ಎಸ್, ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಮತ್ತೆ ಚರ್ಚೆಗೆ ಅವಕಾಶವಿಲ್ಲ. ಆಟಗಾರರು ಗಮನಿಸಿ, ಮತ್ತೆ ಚರ್ಚೆಗೆ ಅವಕಾಶವಿಲ್ಲ. ಆಟಗಾರರು ಗಮನಿಸಿ. $12-7 in favor of ಚಾಮುಂಡೇಶ್ವರಿ ಪವರ್. 12-7. ಎಸ್, ದಾಳಿಗೆಲ್ಲ ಈ ಬಾರಿ ಜರ್ಸಿ ನಂಬರ್ 3 ಫ್ರೆಂಡ್ಸ್ ಗರುಡ ಪರ ಆಟಗಾರ. ಹಲವಾರು ಪಂದ್ಯಾಟದಲ್ಲೇ ಅಂತಿಮ ಕ್ಷಣದಲ್ಲಿ ಟೀಮಿನ ಚಿತ್ರಣವನ್ನೇ ಬದಲಾಯಿಸಬಲ್ಲ ಆಟಗಾರ ಇದೀಗ ಬಂಧನವಾಗಿದ್ದಾರೆ. ನೋಡಿ ಬಂಧುಗಳೇ, ಇದು ಪಂದ್ಯಾಟ, ಇದು ಪಂದ್ಯಾಕೂಟ. 13-7 ಈ ಬಾರಿ ಆಲ್ ಔಟಿನ ಭೀತಿಯಲ್ಲೇ ಟೀಮ್ ಗರುಡ. 16-7 16-7 in favor of ಚಾಮುಂಡೇಶ್ವರಿ ಪವರ್. ಬಿರುಸಿನ ದಾಳಿ, ಜರ್ಸಿ ನಂಬರ್ 5 ಬಿರುಸಿನ ದಾಳಿಯಲ್ಲೇ ಮತ್ತೆ ಅಂಕದಲ್ಲಿ ಬದಲಾವಣೆ. ನೋಡಿ, ಇದು ಟೀಮ್ ಗರುಡ. ದೀಪಕ್ ತುಮಿನಾಡ್ ಇವರ ನೇತೃತ್ವದ ತಂಡ ಈ ಬಾರಿ ಅಂಕದ ಮೇಲೆ 1 ಅಂಕ, ಅಂಕದ ಮೇಲೆ 1 ಅಂಕ. ಎಸ್, ದಟ್ ಇಸ್ ಅ ಗೇಮ್ ಫೈನಲ್. ಅಂಕಪಟ್ಟಿಯಲ್ಲೇ ಮತ್ತೆ ಬದಲಾವಣೆ. ಈ ಬಾರಿ ಟೀಮ್ ಗರುಡ ತಂಡದ ಜರ್ಸಿ ನಂಬರ್ 5 ಆಟಗಾರ ಅತ್ಯಂತ ಉದ್ದದ ಮನುಷ್ಯನ ಆಟ ಇದೀಗ ಬಂಧನದ ಮುಖೇನ ಬಂಧನವಾಗಿದೆ ಬಂಧುಗಳ. 17-10 in favor of ಚಾಮುಂಡೇಶ್ವರಿ ಪವರ್. 17-10 7 ಅಂಕದ ಮುನ್ನಡೆಯಲ್ಲೇ ಚಾಮುಂಡೇಶ್ವರಿ ಪವರ್. ದಾಳಿಯಲ್ಲಿ ಮತ್ತೆ ಪವರ್ ಜರ್ಸಿ ನಂಬರ್ 2 ಬಿರುಸಿನ ದಾಳಿಯಲ್ಲೇ. ದಾಳಿಗೆ ಪ್ರತಿದಾಳಿ ನಡೀತಾ ಇದೆ. ನೋಡಿ ಬಂಧುಗಳೇ, ಇದು ಫೈನಲಿನ ಕಾವು. ಸೂರ್ಯನ ಬಿಸಿಲಿನ ಕಾವು ಯಾವ ತರ ಏರುತ್ತಲೇ ಇದೆ, ಅದೇ ತರ ಫೈನಲಿನ ಕಾವು ಏರುತ್ತಾ ಇದೆ. ನೋಡಿ, ಯಾವ ಕ್ಷಣದಲ್ಲಿ ಕೂಡ ಆಟದಲ್ಲಿ ಬದಲಾವಣೆ ಆಗಬಹುದು. ನಿರೀಕ್ಷೆಯಲ್ಲೇ ಬಂಧನವಾಗಿದೆ. ನೋಡಿ, ಜರ್ಸಿ ನಂಬರ್ 2. ಆಹಾ, ಉತ್ತಮವಾದ ರೈಡ್, ಆದರೆ ಯಾವುದೇ ರೀತಿಯ 18-11 18-11 in favor of ಚಾಮುಂಡೇಶ್ವರಿ ಪವರ್. ಎಸ್, ಬಿರುಸಿನ ದಾಳಿಯಲ್ಲೇ ಮತ್ತೆ ಚಾಮುಂಡೇಶ್ವರಿ ಪವರ್ ತಂಡದ ಪರವಾಟಗಾರ. ಚಾಣಕ್ಯದ ಆಟ. ಓ, ಜಿಂಕೆಗೆ ಜಿಗಿತ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಬಂಧುಗಳೇ. ಇದು ಪ್ರಸ್ತುತ ಪಂದ್ಯಾಕೂಟ ತುಮಿನಾಡಿನ ಮಣ್ಣಿನಲ್ಲೇ. ಜವನ್ ಟ್ರೋಫಿ 2026ನೇ. ಆಹಾ, ರೋಚಕ ಪಂದ್ಯಾಟ ಬಂಧುಗಳೇ. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಕ್ಯಾಪ್ಟನ್ ಪ್ಲೀಸ್ ನಾಟ್. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಎಸ್, ಪಂದ್ಯಾಕೂಟದಲ್ಲಿ ಜರ್ಸಿ ನಂಬರ್ 2 ಚಾಮುಂಡೇಶ್ವರಿ ಪವರ್ ಒಂದು ಕಡೆಯಾದರೆ ಮತ್ತೊಂದು ಕಡೆ ಫ್ರೆಂಡ್ಸ್ ಗರುಡ ತುಮಿನಾಡು, ದೀಪಕ್ ತುಮಿನಾಡು ಇವರ ನೇತೃತ್ವದ ತಂಡ. ಬಿರುಸಿನ ದಾಳಿ, ಬಿರುಸಿನ ಬಿಸಿಲ ವೇದಿಕೆಯಲ್ಲೇ ಇದೀಗ ಪ್ರಸ್ತುತ ರಣಾಂಗದಲ್ಲೇ ರಾರಾಜಿಸ್ತಾ ಇದೆ. ನೋಡಿ, 7 ಫೀಟ್ ಎತ್ತರದ ಅಮೋಘವಾದ ಸುಂದರದ ಟ್ರೋಫಿ ಯಾರ ಪಾಲಿಗೆ? ದಾಳಿಯಲ್ಲಿ ಜರ್ಸಿ ನಂಬರ್ 3 ಫ್ರೆಂಡ್ಸ್ ಗರುಡ. ಗರುಡನ ರೀತಿಯ ದಾಳಿ ಈ ಬಾರಿ ಅಂಕದಲ್ಲೇ ಏರುಪೇರು ಆಗಲು ಸಾಧ್ಯತೆ. ಯಸ್, ಮತ್ತೆ ಅಂಕ, ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಟೀಮ್ ಗರುಡ. 12
20. ಕೊನೆಯ 4 ನಿಮಿಷಕ್ಕೆ ಮಾತ್ರ ಬಾಕಿ. 12-20. ಎಸ್, ಪಂದ್ಯಾಕೂಟದಲ್ಲಿ ಇಂಥ ಒಂದು ನಿರ್ಧಾರ ಆಟಗಾರರು ಕಾಯ್ದುಕೊಳ್ಳಬೇಕಾಗಿದೆ ನೋಡಿ. ಎಸ್, ಮತ್ತೆ ದಾಳಿಯಲ್ಲೇ ಗರುಡನ ದಾಳಿಯಲ್ಲೇ, ಗರುಡ ತಂಡದ ದಾಳಿಯಲ್ಲೇ ಮತ್ತೆ ಗರುಡ. ಅಮಿತ್, ಓಹೋ, ಯಾವುದೇ ರೀತಿಯ ಆಟದಲ್ಲಿ ಮಾತುಕತೆಗೆ ಅವಕಾಶವಿಲ್ಲ. ಆಟಗಾರರ ಗಮನಕ್ಕೆ. ಎಸ್, ಜೆರ್ಸಿ ನಂಬರ್ 67. ಎಸ್, ಗ್ರೀನ್ ಕಾರ್ಡ್ ಅಂಪೈರ್ ಮುಖೇನ ಗ್ರೀನ್ ಕಾರ್ಡ್ ಆಗಿದೆ ನೋಡಿ. ಈ ಬಾರಿ 2 ತಂಡದ ಆಟಗಾರರಿಗೆ ಕೂಡ ಗ್ರೀನ್ ಕಾರ್ಡಿನ ಸೂಚನೆ. (22-12) in favor of ಚಾಮುಂಡೇಶ್ವರಿ ಪವರ್. ದಾಳಿಯಲ್ಲಿ ಬಾರೆ ಜಿಂಕೆಯ ಜಿಗಿತ, ಬಿರುಸಿನ ವೇಗ. ಕೊನೆಯ 3 ನಿಮಿಷ. ಎಸ್, ದಾಳಿಯಲ್ಲಿ ಈ ಬಾರಿ ಗರುಡನ ಕಡೆಯ ದಾಳಿ. 2 ಅಂಕದಲ್ಲಿ ಬದಲಾವಣೆ ಇಲ್ಲ, ಒಂದಕ್ಕೊಂದು ವಿಭಿನ್ನ. 27-12. 27-12 in favor of ಚಾಮುಂಡೇಶ್ವರಿ ಪವರ್. ಬಿಸಿಲಿನ ಕಾವು ಜಾಸ್ತಿ ಆಗ್ತಾ ಇದೆ ನೋಡಿ. ನಿನ್ನೆ ತಡರಾತ್ರಿ 10 ಗಂಟೆಗೆ ಪ್ರಾರಂಭವಾದ ಪಂದ್ಯಾಟ ಇದೀಗ 9ವರೆಗೆ ಮುಟ್ಟಿದ. ಚಂದ್ರನಿಂದ ಸೂರ್ಯನ ಕಡೆಗೆ ನಮ್ಮ ಈ ಎಸ್, ದಾಳಿಯಲ್ಲಿ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ಪರ ಆಟಗಾರ ಜೆರ್ಸಿ ನಂಬರ್ 3. ಉತ್ತಮವಾದ ಆಟಗಾರ ನೋಡಿ. ಕಳೆದ ಅನೇಕ ಪಂದ್ಯಾಟದಲ್ಲೇ ಪಾಯಿಂಟ್ಗಳ ನಂತರ ಒಂದು ಪಾಯಿಂಟ್ ಅನ್ನು ಕಳೆದುಕೊಂಡಂತಹ ಆಟಗಾರ ಜೆರ್ಸಿ ನಂಬರ್ 09. ಇದು ಪಾವೂರಿನ ಕಡೆಗೆ ವಾಲಿದೆ ನೋಡಿ ಪಂದ್ಯಾಕೂಟ. ಆದರೆ ಯಾವುದೇ ಕ್ಷಣದಲ್ಲಿ ಕೂಡ ಬದಲಾವಣೆಗೆ ಅವಶ್ಯಕತೆ ಇದೆ. ಮತ್ತೊಂದು ದಾಳಿಯಲ್ಲೇ ಗರುಡನ ವೇಗದಲ್ಲೇ ಜೆರ್ಸಿ ನಂಬರ್ 2. ಬಿರುಸಿನ ವೇಗದ ಆಟಗಾರ ಪಾವೂರ್ ಕಡೆ ಸುನಿಲ್. ಕರಿ ಚಿರತೆಗೆ ಇದೆಲ್ಲ ಚಿರತನೆ ಮಾರ. ಉತ್ತಮವಾದ ಆಟಗಾರ. ಕಳೆದ ಹಲವಾರು ಪಂದ್ಯಾಟದಲ್ಲೇ ತಮ್ಮ ಸಾಮರ್ಥ್ಯವನ್ನು ಎತ್ತಿಡಿದಂತಹ ಆಟಗಾರ. ತಂಡಕ್ಕೋಸ್ಕರ ಕಂಪ್ಲೀಟ್ ಆಟವನ್ನೇ ಆಡಿ ಈ ಮಟ್ಟಕ್ಕೆ ತಲುಪಲು ಓರ್ವ ಆಟಗಾರ ಜೆರ್ಸಿ ನಂಬರ್ 2 ಪಾವೂರ್. ಎಸ್, ರೈಟ್ ಔಟ್ ಆಗಿದೆ. ಅಫಿಷಿಯಲ್ ಟೈಮ್ ಔಟ್. ಪಂದ್ಯಾಕೂಟದ ಅಂಕಪಟ್ಟಿಯಲ್ಲೇ ಬದಲಾವಣೆಯಾಗಲು ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂದರೆ ಸ್ಪಷ್ಟಪಡಿಸಿದ್ದಾರೆ ನೋಡಿ ಚಾಮುಂಡೇಶ್ವರಿ ಪಾವೂರ್ 13-27 ಇನ್ ಫೇವರ್ ಆಫ್ ಚಾಮುಂಡೇಶ್ವರಿ ಪಾವೂರ್. ರೋಚಕ ಪಂದ್ಯಾಟದ ಕ್ಷಣ. ನಗುಮುಖದ ಆಟಗಾರ ಸುಮುಖ ಒಂದು ಕಡೆಯಾದರೆ ಜಿಂಕೆಗೆ ಜಿಗಿತ, ಆದರೆ ಫಲವಿಲ್ಲ. ಈ ಬಾರಿ
ಟ್ಯಾಕಲ್ ಅಲ್ಲೇ ಸ್ವಲ್ಪ ಏರುಪೇರಾಗಿದೆ. ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ ಟೀಮ್ ಗರುಡ ತಂಡಕ್ಕೆ. ಸ್ಪಷ್ಟಪಡಿಸಿದ್ದಾರೆ ನೋಡಿ. 27-14 ಅಂಕ ಪಟ್ಟಿಯಲ್ಲೇ ಏರುಪೇರು ಆಗಲು ಸಾಧ್ಯತೆ ಇದೀಗ ಬಿರುಸಿನ ಹಿಡಿತಗಾರಿಕೆಗೆಲ್ಲೇ ಸ್ಪಷ್ಟಪಡಿಸಿದ್ದಾರೆ ಟೀಮ್ ಗರುಡ. ಅದು ಒನ್ ಆಫ್ ದಿ ಬೆಸ್ಟ್ ರೈಡರ್, ಸೈಲೆಂಟ್ ಆಟಗಾರ ಚಾಮುಂಡೇಶ್ವರಿ ಪಾವೂರ್ ಕಡೆಗೆ ವೆರಿ ಕೂಲ್ ಆಟಗಾರ. ಗಮನಿಸಬಹುದು ಕಳೆದ 2-3 ರೈಡಿನಲ್ಲೇ ತಮ್ಮ ಚಾತುರ್ಯತೆ ಕೆಲವೇ ಸೆಕೆಂಡುಗಳಲ್ಲೇ ತೋರಿಸಿದಂತಹ ಆಟಗಾರ, ಚಾಣಕ್ಯದ ಆಟಗಾರ. ಈ ಬಾರಿ ಜಸ್ಸಿನವರಾಯನ ಎದುರಿಸಿ ನೋಡಿ 1 ಅಂಕ ಪಡೆದಿದ್ದಾರೆ. ಯೆಸ್, ಚಾಂಪಿಯನ್ 2026 ಜವಾನ್ ಟ್ರೋಫಿ 2026ನೇ ಚಾಂಪಿಯನ್ ಪಟ್ಟಕ್ಕೆ ಹೋದಂತ ತಂಡ ಚಾಮುಂಡೇಶ್ವರಿ ಅಭಿನಂದನೆಗಳು ಈ 2 ತಂಡಗಳಿಗೆ, ಧನ್ಯವಾದಗಳು ಈ 2 ತಂಡಗಳಿಗೆ. ಚಾಮುಂಡೇಶ್ವರಿ ಪಾವೂರ್ ಹಾಗೂ ಟೀಮ್ ಗರುಡ ಈ 2 ತಂಡಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಪಂದ್ಯಕೂಟಕ್ಕೆ ಸಹಕರಿಸಿದಂತ ಎಲ್ಲ ಆಟಗಾರರಿಗೂ ಹಾಗೂ ವೀಕ್ಷಕರಿಗೂ, ಪಂದ್ಯಕೂಟಕ್ಕೆ ಸಹಕರಿಸಿದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಕೊಡುಗೆ ದಾನಿಗಳಿಗೂ ಒಂದೇ ಮಾತಿನಲ್ಲೇ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪಂದ್ಯಕೂಟ ಸಮಾರಂಭಕ್ಕೆ ಸಾಗುತ್ತಾ ಇದೆ. ಬಂಧುಗಳೇ ಗಮನಿಸಿ, ನಿನ್ನೆ ತಡರಾತ್ರಿ 10 ಗಂಟೆಗೆ ಪ್ರಾರಂಭವಾದ ಪಂದ್ಯಕೂಟ ಇದೀಗ 9ವರೆಗೆ ಸಂಪನ್ನಗೊಂಡಿದೆ. ತುಮಿನಾಡಿನ ಮಣ್ಣಿನಲ್ಲೇ ಪ್ರಸ್ತುತ ಪಂದ್ಯಕೂಟದ ಅಂತಿಮ ಘಟ್ಟಕ್ಕೆ ಬಂದಂತ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಂದಂತ ಎಲ್ಲ ಆಟಗಾರರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಸಮಾರಂಭಕ್ಕೆ ಎಲ್ಲ ಸಿದ್ಧವಾಗಿದೆ. ಬಿರುಸಿನ ಆಟಗಾರಿಕೆ, ವೇಗದ ಆಟಗಾರಿಕೆ ಚಿತ್ರಣವನ್ನೇ ಬದಲಾಯಿಸಿದೆ. ಪಂದ್ಯಕೂಟ ನೋಡಿ ರೋಮಾಂಚನಕಾರಿಯಾಗಿ ವೀರ ಯೋಧ ಫ್ಯಾನ್ಸ್ ಇದರ ಎಲ್ಲ ಆಟಗಾರರು ವೇದಿಕೆಗೆ ಬರಬೇಕಾಗಿ ವಿನಂತಿ. ವೀರ ಯೋಧ ಫ್ಯಾನ್ಸ್ ಈ ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿ. ವೀರ ಯೋಧ ಫ್ಯಾನ್ಸ್ ಗಮನಿಸಿ, ಇದೊಂದು ಪಂದ್ಯಕೂಟ ನಡಿಬೇಕಾದರೆ ಕೇವಲ ನಿನ್ನೆ ತಡರಾತ್ರಿ 9ವರೆಗಿಂದ ಇವತ್ತು 9ವರೆಗೆ ತನಕ ಮಾತ್ರವಲ್ಲ, ಹಲವಾರು ದಿನಗಳ ಶ್ರಮ ಇದೆ. ಮೈದಾನವಾಗಲಿ ಇನ್ನಿತರ ವ್ಯವಸ್ಥೆಯ ಬಗ್ಗೆ ಆಗಿರಲಿ, ಹಲವಾರು ದಿನಗಳ ವ್ಯವಸ್ಥೆಯಲ್ಲಿ ಮಾಡಿರುವಂತಹ ಈ ಪಂದ್ಯಕೂಟ ಗಮನಿಸಿ, ಮಾತಾಡುವವರಿಗೆ ಸುಲಭ ಆಗಿರಬಹುದು, ಆದರೆ ಮಾಡುವವರಿಗೆ ಇದೊಂದು ಕಷ್ಟ. Yo, check it out. This time for Africa.
for Africa. This time 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 for. This time for. This time for. This time for. This time for Africa. ಮೋಹನ್ ಶೆಟ್ಟಿ ಮಜಾಲ್ ಹೊರವೇದಿಕೆ ಬಲೆಗೆ ಮಿಸ್ಟರ್ ಮೋಹನ್ ಶೆಟ್ಟಿ ಮಜಾಲ್ ಮೋಹನ್ ಶೆಟ್ಟಿ ಮಜಾಲ್ ವೇದಿಕೆ ಬಲೆ ರಾಜೇಶ್ ತುಮಿನಾಡ್ ಮಜಾಲ್ ಬಲೆಗೆ ವೇದಿಕೆ ಬಲೆ ಲೋಹಿತ್ ಮಜಾಲ್ ಅಂಜನೆ ಮೋಹನ್ ಶೆಟ್ಟಿ ರಾಜೇಶ್ ತುಮಿನಾಡ್ ಚೂರು ಬೇಗ ಬೇಗ ಬಲೆ ಐನಾಥ್ ವೇದಿಕೆ ಬರೋದು ಬಂದು ವಿನಂತಿ ಬಂದದಲ್ಲ ಐನಾಥ್ ಒಂಚೂರು ಬೇಗ ಬಲೆ You know the roof on fire. We gon' boogie, oogie, oogie, jiggle, wiggle, and dance like the roof on fire. We gon' drink drinks and take shots until we fall out like the roof on fire. Now baby, get my booty naked, take off all your clothes and light the roof on fire. Tell her, baby, 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 I'm on fire. I tell her, baby, 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 I'm a fireball. ನಿಮ್ಮ ನವಶಕ್ತಿದ ಪ್ರೆಸಿಡೆಂಟ್ ರಾಜೇಶ್ ನವಶಕ್ತಿದ ಪ್ರೆಸಿಡೆಂಟ್ ರಾಜೇಶ್ ಬಲೆ ವೇದಿಕೆ ಬಲೆ
Got the man with the pen right. It's right with the man right. Get up on sipping on. Clap for me man right here. Got the man with the pen right here. It's right with the man right here. Get up on sipping on here. Yeah, clap for me man right here. No matter what they say, no matter what they do, ಎಸ್ ಹಲೋ ಇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟೀಮ್ದ ಪೂರ ಪ್ಲೇಯರ್ಸ್ನಾಗ್ಲಿ ಬರ ಸ್ಟೇಜ್ ಫ್ರಂಟಿಗೆ ಬಲೆಗೆ ರಪ್ಪ ಬಲೆಗೆ ಹಾಕ್ಲಾ ಟೀಮ್ದ ಮ್ಯಾನೇಜರ್ನೊಟ್ಟಿಗೆ ಪೂರ 4 ಟೀಮ್ ಇಲ್ಲ ಅರಸು ಮಜಾಲ್ ನವಶಕ್ತಿ ಆ್ಯಂಡ್ ಟೀಮ್ ಗರುಡ ಚಾಮುಂಡೇಶ್ವರಿ ಬೇಗ ಬಲೆಗೆ ಸುನಿ ನವಶಕ್ತಿ ಟೀಮ್ ಗರುಡ ಪೂರ ಬಲೆ ವೀರಯೋಧ ಫ್ಯಾನ್ಸ್ ತುಮಿನಾಡದ ಪೂರ ಕ್ಲಬ್ ಪೂರ ಎದುರು ಬಲೆಗೆ ಬಸ್ ಪೂರ ಬಲೆ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಅಲ್ಲಿ ನವಶಕ್ತಿ ಸೀಮಾ ನವಶಕ್ತಿದ ಅಣ್ಣ ಪೂರ ಬಲೆವರ ವೇದಿಕೆದ ಮುಂಭಾಗಕ್ಕೆ ಬಲೆಗೆ ಮಾತಿರಲ್ಲ ಸಂಚನೆ ಈ ಒಂಜಿ ಕ್ರೀಡಾಕೂಟ ಇದೊಂಜಿ ಅದ್ಭುತವಾದ ಪಂಡ ನಿರ್ಣಾಯಕರು ಈ ಒಂಜಿ ಕ್ರೀಡಾಕೂಟದ ತೀರ್ಪುಗಾರರ ನಮ್ಮೊಟ್ಟಿಗೆ ಸಹಕಾರ ಮಲ್ತನ ಅಕ್ಲೊಂಜಿ ಟೀಮ್ ಜೋರ ಇನ್ನೊಂಜಿ ಕೈ ತಾಡಿ ಬರಡಿಗೆ ಬಾರಿ ಒಂಜಿ ಮಸ್ತ್ ಒಂಜಿ ಪೊರ್ಲ ರೀತಿಯ ಒಂಜಿ ಸಹಕಾರ ಮಲ್ತಿದ್ದೀರಿ ಅಂಚದು ಪುನಗ ಅಕ್ಲೆಲ್ಲ ವೇದಿಕೆಗೆ ಪುನಂಚಿನ ಸಮಯ ಮಿಸ್ಟರ್ ಹರ್ಷಿತ್ ವೀರಾಂಜನೇಯ ಉಳ್ಳಾಲ ಹೊರ ವೇದಿಕೆ ಬಲೆ ಮಿಸ್ಟರ್ ಹರ್ಷಿತ್ ವೀರಾಂಜನೇಯ ಉಳ್ಳಾಲ ತೀರ್ಪುಗಾರರು ವೇದಿಕೆಗೆ ಬರ್ತದರೆ ಕೊಂಚ ಕೊರ್ಪುನಂಚಿನ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಡೋದಕ್ಕೆ ಏನೊಂದಿಲ್ಲ ಮಿಸ್ಟರ್ ಹರ್ಷಿತ್ ಉಲ್ಲಾಳ ಒಲ್ಲರಿ ರಂಜು ಸಂಜನೆ ಅಶ್ವಥ್ ನಿಚ್ಚು ವೇದಿಕೆ ಬೆಲೆ ನಿಚ್ಚೋಣ ವೇದಿಕೆ ಬೆಲೆ ಮಿಸ್ಟರ್ ಹರ್ಷಿತ್ ಉಲ್ಲಾಳ ಅಂಪೈರ್ ತೀರ್ಪುಗಾರರು ಪಂದ್ಯಾಟದ ವೇದಿಕೆ ಬೆಲೆ ಒಂಜಿ ಗಂಡು ವ್ಯಕ್ತಿ ನಕಲ್ನ ಹಸ್ತ ಸಮ್ಮುಖಡ ಒಂಜಿ ಹಿರೇಗೊಂಜಿ ಗೌರವ ಕಾಣಿಕೆದ ಸಮ್ಮಾನ ಮಿಸ್ಟರ್ ಮೋಹನ್ ಶೆಟ್ಟಿ ಮಜಾಲ್ ಈ ಒಂಜಿ ಗೌರವ ಕಾಣಿಕೆನ ಕುರಿತು ಅರೆಗೊಂಜಿ ಬೆಸ್ಟ್ ವಿಶಸ್ ಕೊಡೊಂದು ಈ ಮೂಲಕ ಏನೊಂದಿಲ್ಲ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಚನೆ ಮಿಸ್ಟರ್ ನೌಶ್ ಪೂಜಾರಿ ಶೀತರಿಗೆ ರಾಜೇಶ್ ತುಮಿನಾಡು ಮೇರೆ ಗೌರವ ಸ್ಮರಣಿಕೆ ಕೊಡ್ದಕ್ಕೆ ಏನಂದ್ರೆ ರಾಜೇಶ್ ತುಮಿನಾಡು ಥ್ಯಾಂಕ್ ಯು ಅಂಚನೆ ಮಿಸ್ಟರ್ ರೋಷನ್ ಬಲೆ ರೋಷನ್ ಮಡ್ಯಾರ್ ಎಸ್ ಶ್ರೀತರಿಗೆ ನಮ್ಮ ಮಾತಿನ ಪರವಾದ ಧನ್ಯವಾದ ಅಂಚನೆ ರಂಜಿತ್ ಮಜಾಲ್ ರಂಜಿತ್ ಒಂಜಿ ಕ್ಲಾಪ್ಸ್ ಬರಡಿಗೆ ಬಾರಿ ಒಂಜಿ ಪುಲ್ಲ ರೀತಿ ನಮಗೆ ಒಂಜಿ ಪೂರ ರೀತಿ ಇಲ್ಲ ಆಲ್ರೌಂಡರ್ ಅದೊಂದು ಸಹಕಾರ ಮಲ್ದಿರ ಮಿಸ್ಟರ್ ರಂಜು ಥ್ಯಾಂಕ್ ಯು ಈ ಸಂದರ್ಭದ ನಮ್ಮೊಟ್ಟಿಗೆ ಲೈವ್ ದ ಇನ್ನಿಟ್ಟು ಸಹಕಾರ ಮಲ್ತನ ನಮ್ಮ ಮೀಡಿಯಾ 24x7 ಬಾರಿ ಒಂದು ಪೊರ್ಲುಡು ಆ ಥರ್ಡ್ ಅಂಪೈರ್ ಅವರು ಪೂರ ರೀತಿ ಇಲ್ಲ ಸಹಕಾರ ಮಲ್ತಿರಿ ನಮ್ಮ ಮೀಡಿಯಾ 24x7 ಅಪ್ಪು ಮಿಸ್ಟರ್ ಅಪ್ಪು ಅವರ ವೇದಿಕೆ ಬಲೆ ನಮ್ಮ ಮೀಡಿಯಾ 24x7 ಬರೀ ಪೊರ್ಲ ರೀತಿಯ ನೇರ ಪ್ರಸಾರಕ್ಕೆ ಸಹಕಾರ ಮಲ್ತಿದ್ದೀರಿ ನಮಕ್ಕೆ ಅಕ್ಲಿಗಿಲ್ಲ ಈ ಸಂದರ್ಭದ ಮಾತೇನ ಪರವಾದಲ್ಲ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ ಥ್ಯಾಂಕ್ ಯು ಅಂಜನೆ ಧ್ವನಿ ಮುದ್ರಕ ಈ ಒಂಜಿ ವ್ಯವಸ್ಥೆ ನಮ್ಮೊಟ್ಟಿಗೆ ಸಹಕಾರ ಮಲ್ತನಲ್ಲಿ ಕೀರ್ತಿ ಸೌಂಡ್ಸ್ದ ಮಾಲಕರ ಪ್ರಜ್ವಲ್ ವೇದಿಕೆ ಮೇಲೆ ಮಿಸ್ಟರ್ ಪ್ರಜ್ವಲ್ ಶ್ರೀಧರಿಗೆ ನಿಚ್ಚುಬಾಯಿ ಒಂಜಿ ಶಾಲು ಬದ್ದಿದೆ ಅರೆಗೊಂಜಿ ಗೌರವ ಸಮ್ಮಾನನ ತುರ್ತು ಹಾರೈಸಿದ ಪಂದ್ಯ ಮೂಲಕ ವಿನಂತಿ
ಸಂಚನೆ ನಮ್ಮೊಟ್ಟಿಗೆ ನಿರೂಪಣೆ ಮತ್ತು ಸಹಕರಿಸಿದಂಚಿದ್ದ ವಿಖ್ಯಾತ ಬೆರೆಗಳ ಈ ಪುರ್ತುಡು ಒಂಜಿ ನಮ್ಮ ಮಾತಿರ್ನ ಪರವಾದ ಜೋರಿನ ಚಪ್ಪಲದೊಟ್ಟಿಗೆ ಆರೆಗಳ ಒಂಜಿ ಪ್ರೀತಿ ಪೂರಕವಾಯಿನ ಒಂಜಿ ಗೌರವ ಅರ್ಪಣೆ ಕೊರಡು ಬಂದದ ಇದೇಕ ರಾಜೇಶ್ ತುಮಿನಾಡು ಮೇರಿನ ನಮಗೇನೋದಿಲ್ಲ ಅಂಚನೆ ಕೊಳಂಜಿ ನಿರೂಪಣೆ ನಮ್ಮ ಒಟ್ಟಿಗೆ ಸಹಕಾರ ಮಂಚಿನ ಮೋನಿಶ್ ತುಮಿನಾಡು ಒಮ್ಮೆರೆಗಳ ಈ ಪೊರ್ತುಡು ನಮ್ಮ ಪ್ರೀತಿಪೂರ್ವಕವಾಯಿನ ಒಂಜಿ ಮೋನಿಶ್ ಒಲ್ಪಿತ್ತಲ್ಲ ಅವರ ವೇದಿಕೆ ಬರಡು ಬಂದು ಕೇಳೋದಿಲ್ಲ ಸಂಜನೆ ವೇದಿಕೆ ಪುನಂಚಿನ ಹೆಸರ ಚೇತನ್ ತುಮಿನಾಡು ಮಿರ್ಲೊಂಜಿ ಬಾರಿ ಒಂಜಿ ಪುರ್ಲ ರೀತಿಯ ನಿರೂಪಣೆಗೆ ನಮ್ಮೊಟ್ಟಿಗೆ ಸಹಕಾರ ಮಲ್ತೀರ ಅರೆಗ್ಲ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ ಜೋರಾದ ಕ್ಲಾಪ್ಸ್ ಬರಡಿಗೆ ಪೂರ ನೀಡಲ್ಲ ಥ್ಯಾಂಕ್ ಯು ಅಂಜನೆ ನನ್ನದು ಮುಗು ಇಂಡಿವಿಜುವಲ್ ಪ್ರೈಸಸ್ ಸಂಜಾದ ಪುನಗ ಸರಿ ಓಕೆ ಇಂಡಿವಿಜುವಲ್ ಪ್ರೈಸಸ್ ಜೋರ ಇನ್ನೊಂಜಿ ಕೈ ತಾಡಿ ಬರಡು ಭಾಗವಹಿಸಿನಂಚಿನ ಪೂರ ಟೀಮ್ಗಳ ವೀರಯೋಧ ಫ್ಯಾನ್ಸ್ ತುಮಿನಾಡುದ ಪರವಾದ ಒಂಜಿ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ ಅಂಚನೆ ಈ ಸಂದರ್ಭಡು ಈ ಕ್ರೀಡಾಕೂಟದ ಬೆಸ್ಟ್ ರೈಡರ್ ಪ್ರಶಸ್ತಿನ ಪಡೆಯೊಂದಿಲ್ಲ ದ ರನ್ನರ್ ಅಪ್ ಟೀಮ್ ದ ಪ್ಲೇಯರ್ ಒಂಜಿ ಚಪ್ಪಾಳೆ ಬರಡಿಗೆ ದ ಮ್ಯಾನ್ ವಿನಯ್ ಫ್ರಮ್ ದ ಟೀಮ್ ಗರುಡ ಬೆಸ್ಟ್ ರೈಡರ್ ಈ ಒಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ಶ್ರೀಯುತ ರಾಜೇಶ್ ತುಮಿನಾಡು ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಬೆಸ್ಟ್ ರೈಡರ್ ಪ್ರಶಸ್ತಿ ಧನ್ಯವಾದಗಳು ಅದೇ ರೀತಿಯಲ್ಲಿ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಈ ಕ್ರೀಡಾಕೂಟದ ಬೆಸ್ಟ್ ಡಿಫೆಂಡರ್ ಪ್ರಶಸ್ತಿ ಅತ್ಯುತ್ತಮ ಹಿಡಿತಗಾರ ಈ ಒಂದು ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ ಮತ್ತದೇ ತಂಡದಿಂದ ಮಿಸ್ಟರ್ ಕೆಂಚಪ್ಪ ದ ಕ್ಯಾಪ್ಟನ್ ಅದ್ಭುತವಾದ ಓರ್ವ ಡಿಫೆಂಡರ್ ಈ ಒಂದು ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿಯನ್ನು ಮಿಸ್ಟರ್ ಅಶ್ವಥ್ ನಿಚ್ಚು ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ Salimos para la carretera, la gente a mí me pregunta y yo le digo que yo estoy en ಅದೇ ರೀತಿಯಲ್ಲಿ ಮುಂದಿನ ಬಹುಮಾನ ಈ ಕ್ರೀಡಾಕೂಟದ ಬೆಸ್ಟ್ ಆಲ್ರೌಂಡರ್ ಒಂಜಿ ಜೋರ ಇನ್ನೊಂಜಿ ಕೈ ತಾಟಿ ಬರಡಿಗೆ ಆ ವಿನ್ನಿಂಗ್ ಟೀಮ್ ಇದ್ದ ಆ ಒಂಜಿ ಪ್ಲೇಯರ್ಗೆ ಮಿಸ್ಟರ್ ಹನುಮ ಫ್ರಮ್ ದ ಟೀಮ್ ಚಾಮುಂಡೇಶ್ವರಿ ಪಾವೂರ್ ಮಿಸ್ಟರ್ ಹನುಮ ಚಾಮುಂಡೇಶ್ವರಿ ಪಾವೂರ್ ವಿನ್ನಿಂಗ್ ಟೀಮ್ ಇದ್ದ ಪ್ಲೇಯರ್ ಮಿಸ್ಟರ್ ಹನುಮ ಚಾಮುಂಡೇಶ್ವರಿ ಪಾವೂರ್ ಈ ಒಂದು ಪ್ರಶಸ್ತಿಯನ್ನು ನವಶಕ್ತಿ ಇದರ ಪ್ರೆಸಿಡೆಂಟ್ ಆಗಿರುವಂತಹ ಮಿಸ್ಟರ್ ರಾಜೇಶ್ ಇವರು ನೀಡಿ ಸಹಕರಿಸಬೇಕು ಹೇಳ್ತಾ ಇದ್ದೇವೆ ಆಲ್ರೌಂಡರ್ ಪ್ರಶಸ್ತಿ ಮಿಸ್ಟರ್ ಹನುಮ ಫ್ರಮ್ ದ ಟೀಮ್ ಚಾಮುಂಡೇಶ್ವರಿ ಪಾವೂರ್ ಅಂಜನೆ ಈ ಕ್ರೀಡಾಕೂಟದ ಕೊರ್ಪುನಂಚಿನ ಅದ್ಭುತವಾದ ವೈಯಕ್ತಿಕ ಬಹುಮಾನ ಟೂರ್ನಮೆಂಟ್ ಹೀರೋ ಒಂಜಿ ಚಪ್ಪಾಳೆ ಬರಡಿಗೆ ಸೆಮಿಫೈನಲ್ ಹಿಡಿದು ಕ್ವಾರ್ಟರ್ ಫೈನಲ್ ಪಂದ್ಯಾಟನ ಅದ್ಭುತ ರೀತಿಡ್ ಐಕೊಂಜಿ ತಿರುವು ಕೊರ್ದು ಆ ಪಂದ್ಯಾಟದ ಟೀಮಿನ ಫೈನಲ್ ಮುಟ್ಟ ಎತ್ತದು ಆ ಟೀಮ್ ಒಂಜಿ ವಿನ್ನಿಂಗ್ ಅವಾರ್ಡ್ ಬಂದ ಬಹುಮುಖ್ಯ ಒಂಜಿ ಆರ್ನ ಪಾತ್ರ ಉಂಡು ಅಂಚ ಅದು ಪುನಗ ಈ ಸಂದರ್ಭದಲ್ಲಿ ಮಿಸ್ಟರ್ ಸುಮುಕ್ ಫ್ರಮ್ ದ ಟೀಮ್ ಚಾಮುಂಡೇಶ್ವರಿ ಪಾವು ದ ಪ್ಲೇಯರ್ ಆಫ್ ದ SDM ಉಜಿರೆ ಈ ಒಂದು ಪ್ರಶಸ್ತಿ ಲೋಹಿತ್ ಮಜಾಲ್ ಕೊರ್ದು ಸಹಕರಿಸಿರು ಬಂದಕ್ಕೆ ಏನೊಂದಿಲ್ಲ ಮಿಸ್ಟರ್ ಸುಮುಕ್ ಟೂರ್ನಮೆಂಟ್ ಹೀರೋ ಥ್ಯಾಂಕ್ ಯು ಅಂಜನೆ ಈ ಕ್ರೀಡಾಕೂಟದ 4ನೇ ಸ್ಥಾನಿ ಬಹುಮಾನ ಪಡೆಯುವುದು ವೇದಿಕೆಗೆ ಬಲೆ ಆ ಟೀಮದ ಪೂರ ಪ್ಲೇಯರ್ಸ್ ಬಲೆ ದ ಟೀಮ್ ನವಶಕ್ತಿ ತುಮಿನಾಡು ಈ ಕ್ರೀಡಾಕೂಟದ 4ನೇ ಸ್ಥಾನಿ ಬಹುಮಾನವನ್ನು ಪಡೆಯುತ್ತಾ ಇದೆ ತಂಡದ ಮಾಲೀಕರಿದ್ದರೆ ಅಥವಾ ಪ್ಲೇಯರ್ಸ್ಗಳಿದ್ದರೆ ಬಂದು ತಮ್ಮ ಆ ಒಂದು ಬಹುದೊಡ್ಡ ಟ್ರೋಫಿಯನ್ನು ಪಡೆದುಕೊಳ್ಳಿ 4ನೇ ಸ್ಥಾನಿ ಬಹುಮಾನ ಈ ಒಂದು ಪ್ರಶಸ್ತಿಯನ್ನು ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮ ಒಂದು ಹಸ್ತಲಾಗ ಮುಖೇನ ಆ ಒಂದು ಟ್ರೋಫಿಯನ್ನು ಹಸ್ತಾಂತರಿಸಬೇಕಾಗಿ ಮೂಲಕ ವಿನಂತಿಸ್ತಾ ಇದ್ದೇವೆ ದ ಟೀಮ್ ನವಶಕ್ತಿ ತುಮಿನಾಡು securing the 4th place of this tournament ಜೊತೆಗೆ 3,000 ರೂಪಾಯಿ ನಗದು ಬಹುಮಾನ ಕೂಡ ಪಡೆಯುತ್ತಾ ಇದ್ದಾರೆ
ರೀತಿಯಲ್ಲಿ ಈ ಕ್ರೀಡಾಕೂಟದಲ್ಲಿ ತೃತೀಯ ಸ್ಥಾನಿ ಈ ಒಂದು ಬಹುಮಾನ ಪಡೀತಾ ಇದೆ. ನಮ್ಮ ಊರಿನ ಶ್ರೇಷ್ಠ ಕೆಜಿ ವಿಭಾಗದ ತಂಡಗಳಲ್ಲಿ ಒಂದಾದಂಥ ತಂಡ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ. ಅದ್ಭುತವಾದ ಸೆಮಿಫೈನಲ್ ಕಾದಾಟದಲ್ಲಿ ಅಂತಿಮ ಹಂತದಲ್ಲಿ 5-5 ರೈಡ್ ಈ ಒಂದು ವಿಭಾಗದಲ್ಲಿ ಪಂದ್ಯವನ್ನು ಅಂತಿಮ ಕ್ಷಣದಲ್ಲಿ ಕಳೆದುಕೊಂಡಂತ ತಂಡ ಈ ಕ್ರೀಡಾಕೂಟದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾ ಇದೆ. ಮಿಸ್ಟರ್ ಜಿತೇಶ್ ಶೆಟ್ಟಿ ನಾಯಕತ್ವದಲ್ಲಿ ಬನ್ನಿ ದ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್. ಈ ಒಂದು ಪ್ರಶಸ್ತಿಯನ್ನು ಎಲ್ಲ ಗಣ್ಯ ವ್ಯಕ್ತಿಗಳು ತಂಡಕ್ಕೆ ಹಸ್ತಲಾಗುವ ಮುಖೇನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರೀತಿಯಲ್ಲಿ ಕ್ರೀಡಾಕೂಟದ ಫೈನಲ್ ವಿಭಾಗದಲ್ಲಿ ಈ ಒಂದು 28 ತಂಡಗಳು ಭಾಗವಹಿಸಿದಂತ ಈ ಒಂದು ಕ್ರೀಡಾಕೂಟದಲ್ಲಿ ಟೀಮ್ ವೀರ ಯೋಧ ಫ್ಯಾನ್ಸ್ ಸಾದರಪಡಿಸಿದಂತ 58 ಕೆಜಿ ವಿಭಾಗದ ಮಡ್ ಕಬಡ್ಡಿ ಟೂರ್ನಮೆಂಟ್ ಪುಲ್ವಾಮಾ ಅಟ್ಯಾಕ್ ಈ ಒಂದು ಮೆಮೋರಿಯಲ್ ಟ್ರೋಫಿಯಾಗಿ ಸಾದರಪಡಿಸಿದಂತ ಜವಾನ್ ಟ್ರೋಫಿ 2026 ಈ ಕ್ರೀಡಾಕೂಟದ ದ್ವಿತೀಯ ಸ್ಥಾನಿ ತಂಡವಾಗಿ ಹೊರಹೊಮ್ಮುತ್ತಾ ಇದೆ ದ ಟೀಮ್ ಗರುಡ ಫ್ರೆಂಡ್ಸ್ ತುಮಿನಾಡ್. ಮಿಸ್ಟರ್ ದೀಪು ತುಮಿನಾಡ್ ಈ ಒಂದು ಮಾಲಕತ್ವದಲ್ಲಿ ಹೊರಹೊಮ್ಮಿದಂತ ತಂಡ ಫ್ರೆಂಡ್ಸ್ ಗರುಡ. ಓಕೆ, ಮುಂದಕ್ಕೆ ಈ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನಿ ತಂಡವನ್ನು ಕರೆಯುವ ಮುಂಚೆ ಒಮ್ಮೆ ವೀರ ಯೋಧ ಫ್ಯಾನ್ಸ್ನ ಎಲ್ಲ ಸದಸ್ಯರ ವೇದಿಕೆಗೆ ಬನ್ನಿ. ನಿಮ್ಮ ಹಸ್ತಲಾಗುವ ಮುಖೇನ ಆ ಒಂದು ವಿನ್ನಿಂಗ್ ಟೀಮಿಗೆ ಟ್ರೋಫಿಯನ್ನು ಹಸ್ತಾಂತರಿಸಿ. 7 ಫೀಟಿನ ಪ್ರಥಮ ಸ್ಥಾನಿ ಟ್ರೋಫಿಯನ್ನು ಪಡೆಯುತ್ತಾ ಇದೆ. ಕರ್ನಾಟಕದ ವಿಭಾಗದಲ್ಲಿ ಕೆಜಿಯಲ್ಲಿ ಒಂದು ಅದ್ಭುತ ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ತಂಡ. ಸುನಿಲ್ ಆಗಲಿ, ಮಿಸ್ಟರ್ ಚಪ್ಪು ಆಗಲಿ, ಮಿಸ್ಟರ್ ಸುಮುಖ್ ಆಗಲಿ, ಮಿಸ್ಟರ್ ಅಶ್ವಿನ್ ಜೊತೆಯಲ್ಲಿ ಹನುಮ, ಈ ರೀತಿಯಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದ ಆಟಗಾರರು ಒಳಗೊಂಡಿರುವಂತಹ ತಂಡವಾಗಿದೆ. ಮತ್ತೊಮ್ಮೆ ತಿಳಿಸ್ತಾ ಇದೆ ದ ಟೀಮ್ ಚಾಮುಂಡೇಶ್ವರಿ ಪವರ್. ಗಿವ್ ಅ ಬಿಗ್ ಅಪ್ಲಾಸ್ ಫಾರ್ ದ ಟೀಮ್. ಈ ಒಂದು ವೀರ ಯೋಧ ಫ್ಯಾನ್ಸ್ ತುಮಿನಾಡು ಸಾದರಪಡಿಸಿದ 58 ಕೆಜಿ ವಿಭಾಗದ ಕ್ರೀಡಾಕೂಟದ
ವಿಜಯಿ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. 10,000 ರೂಪಾಯಿ ನಗದು ಬಹುಮಾನದ ಜೊತೆಗೆ 7 ಫೀಟ್ ಎತ್ತರದ ಪುಲ್ವಾಮಾ ಅಟ್ಯಾಕ್ ಮೆಮೋರಿಯಲ್ ಜವಾನ್ ಟ್ರೋಫಿ 2026 ಪಡೆದುಕೊಳ್ಳುತ್ತಾ ಇದೆ ದ ಟೀಮ್ ಆಫ್ ಚಾಮುಂಡೇಶ್ವರಿ ಪವರ್. ಪ್ರಶಸ್ತಿ ವಿತರಣೆ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಥ್ಯಾಂಕ್ ಯು ಆಲ್ ಆಫ್ ಯು. ಅದೇ ರೀತಿಯಲ್ಲಿ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸಕಲ ರೀತಿಯಲ್ಲೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕ್ರೀಡಾಕೂಟಕ್ಕೆ ಮುಕ್ತಾಯವನ್ನು ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್ ಆಫ್ ಯು. ಬಂಧುಗಳೇ, ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಕೊಡುಗೆ ದಾನಿಗಳ ಸಹಕಾರದಿಂದಾಗಿ ಅನೇಕ ಈ ಒಂದು ಪಂದ್ಯಾಟ ನಡೆದಿದೆ. ಇದಕ್ಕೆ ಹಲವಾರು ಸಂಸ್ಥೆಗಳು ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳು ಧನ ಸಹಾಯದ ಮೂಲಕ ಈ ಒಂದು ಕ್ರೀಡಾಕೂಟವನ್ನು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಗಾಗಿ ಇವರಿಗೆ ಕೂಡ ಈ ಒಂದು ಸಂದರ್ಭದಲ್ಲೇ ಶಾಲನ್ನು ಒದಿಸಿ ಗೌರವವನ್ನು ಅರ್ಪಿಸುವಂತಹ ಸಮಯ. ನಮ್ಮೊಂದಿಗೆ ಸಹಕರಿಸಿದಂತ ನಮ್ಮೊಂದಿಗೆ ಸಂಪೂರ್ಣ ಸಹಕಾರ ಅಂತ ನೀಡಿದಂತಹ ಮನೀಶ್ ಅವರು ಬರಬೇಕಾಗಿ ವಿನಂತಿ ವೇದಿಕೆಗೆ. ಮತ್ತೋರ್ವ ಕೊಡುಗೆ ದಾನಿ ರಾಕೇಶ್ ಕುಲಾಲ್ ಪತ್ತಮೇಶ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. And we take it to the masses. Who got the good weed? Fill up all the glasses. One more shot, indeed, I'll be smashing. Get up on the bar. You're a star and a bad bitch. ಮಹಾಕಾಳಿ ಕ್ರೀಡಾ ಬಳಗದ ಮತ್ತೋರ್ವ ಮೆಂಬರ್ ಪವನ್ ಕುಮಾರ್ ತುಮಿನಾಡು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಪವನ್ ಕುಮಾರ್ ತುಮಿನಾಡು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮೊಂದಿಗೆ ಡಿಜೆಯನ್ನು ಕೊಟ್ಟು ಸಹಕರಿಸಿದಂತ ಅಶ್ವಿನ್ ತುಮಿನಾಡು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. All up in the club is like she want it. Back to my home, no I be on it. Loving it to the morning. Oh yeah, yes, I'm the best. At least yo, that's what she said. We can have fun, baby, then I'm leaving. But she asked cause she stayed the weekend. Trick no, yo, use your head. Literally, use your head. We could rule the whole couch and abuse the bed and doze off like a Sudafed. It's me, big to the NAB. Orchestrated in a place to be. We came here to rock the party. From Melbourne to NYC. ಹಾಗೂ ನಮ್ಮೊಂದಿಗೆ ಎಲ್ಲ ಸಹಕಾರವನ್ನು ನೀಡಿದಂತಹ ರಕ್ಷಿತ್ ಬೊಲ್ಲೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ.
ನಮ್ಮೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಅದರಲ್ಲಿ ಕೂಡ ಹೆಸರನ್ನು ಹೇಳಲು ಬಾಕಿಯಾದಲ್ಲೇ ಸಮೀಕ್ಷೆ, ಯಾಕಂದರೆ ಪಂದ್ಯಕೂಟದ ಈ ಒಂದು ಯೋಜನೆಯಲ್ಲ ಹಲವಾರು ತಿದ್ದುಪಡಿಗಳು ಕಂಡು ಬರ್ತಾ ಇದೆ. Smoke it all up by the ounce. Melbourne girls, they love the bounce, love the bounce, love the bounce. They do, they do. Smoke it all up by the ounce. Melbourne girls, they love the bounce. ಮತ್ತೋರ್ವ ನಮ್ಮೊಂದಿಗೆ ಸಹಕರಿಸಿದಂತ ವ್ಯಕ್ತಿ ರಕ್ಷಿತ್ ಅಚ್ಚು, ಇವರು ಕೂಡ ವೇದಿಕೆಗೆ ಬಂದು ವೀರ ಯೋಧ ಫ್ಯಾನ್ಸ್ ಇವರ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತೋರ್ವ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಆಂಬುಲೆನ್ಸ್ ಸೇವೆಯನ್ನು 24x7 ಆಗಿ ನಮ್ಮೊಂದಿಗೆ ಸಹಕರಿಸಿದಂತ ಪೃಥ್ವಿರಾಜ್, ಇವರು ಕೂಡ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಸ್ ಎಸ್ ನಿನ್ನೆ ತಡರಾತ್ರಿಯಿಂದ ಇದುವರೆಗೂ ಕ್ಯಾಟ್ರಿಂಗ್ ಸೇವೆಯಲ್ಲ ಎಲ್ಲರಿಗೆ ಹೊಟ್ಟೆ ತುಂಬುವಂತಹ ತಿಂಡಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಗಗನ್ ಕ್ಯಾಟ್ರಿಂಗ್, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರು ಕೂಡ ವೀರ ಯೋಧ ಫ್ಯಾನ್ಸ್ ಇದರ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಹೋಟೆಲ್ ಗಗನ್, ಅನೇಕ ತರದಲ್ಲಿ ಸಹಕರಿಸಿದ್ದಾರೆ ನಮಗೆ ಕೊಡುಗೆ ದಾನಿಗಳು. Dunia ini semua bukan lelaki. Manusia sebagai 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 dunia ini. ತೆಲಿಪುಲೆ ಮೋನಿಡ್ ತೆಲಿಕೆ ಓಡು. ಎಸ್, ಈ ಒಂದು ಒಗ್ಗಟ್ಟು ಈ ತರವೇ ಇರಲೆ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಬ್ರಹ್ಮಶ್ರೀ ಬಗೇರ ಮಹಾಕಾಳಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಾರಂಭದಲ್ಲಿ ಕೂಡ ನಮ್ಮ ಎಲ್ಲರ ಸಹಕಾರ ಇದೇ ರೀತಿಯಲ್ಲಿ ಇದ್ದು ಮುಂದೆ ಬರುವಂಥ ದಿನದಲ್ಲೇ ಡೆಕೋರೇಷನ್ ಆಗಲಿ ಅಲಂಕಾರವಾಗಲಿ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲಿ ತಮ್ಮ ಸೇವೆಯನ್ನು ಇದೇ ರೀತಿ ತೊಡಗಿಸುತ್ತಾ ಎಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ